ಸಲ್ಮೇಲು ನಮ್ಮ ಕುಡ್ಲತುಳ್ ವಾರ್ತೆಲು ಯಾನು ಸುರೇಖಾ ಶೆಟ್ಟಿ ಮೊಗವೀರ ಸಮುದಾಯ ದುಂಬುದಿನ ಬೇಡಿಕೆಲೇನು ನನ್ನದ ಬಜೆಟ್ ನಡಪಾದ ಕೊರಿಯರೆ ಪ್ರಯತ್ನ ಮಲ್ಪುಣುಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಭರವಸೆ ಕೊಡ್ತಿರು ಮೊಗವೀರ ಸಂಘ ಬೆಂಗಳೂರು ಸುವರ್ಣಪಥ ಐತಾರ ಅರಮನೆ ಮೈದಾನಡು ದೀವನ್ನ ಮುಗಿತಲ ಲೇಸಿಡು ಆರ್ಪಾತಿರಿಯರು ಮೊಗವೀರ ಸಂಘ ಬೆಂಗಳೂರು ಸುವರ್ಣಪಥ ಐತಾರ ಅರಮನೆ ಮೈದಾನಡು ಮಾಮಲ್ಲ ಮೊಗವೀರ ಸಭೆ ಸಾಂಸ್ಕೃತಿಕ ಉಚ್ಚಯ ಸುವರ್ಣಪಥ ಮುಗಿತಲ ಪ್ರಶಸ್ತಿ ಕೊರ್ಪಣ ಲೇಸ್ ಅಟ್ಟನೆ ಮಲ್ತದಿತ್ತಂಡು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕಾರ್ಯಕ್ರಮಟು ಪಾಲ್ದಿತ್ತಂದು ಕಾರ್ಯಕ್ರಮ ಉದಿಪನ ಮಲ್ತದು ನೆಂಪುದ ಸಂಚಿ ಬಿಡುಗಡೆ ಮಲ್ತಿರು ಮೊಗವೀರನ ನಾಯಕಿ ಒಡಿಪುದ ಶಂಕರ್ ಫ್ಯಾಮಿಲಿ ಟ್ರಸ್ಟ್ದ ತಾಪಕಿರು ಡಾಕ್ಟರ್ ಜಿ ಶಂಕರ್ರೆಗ್ ಮಾಧವ ಮಂಗಲ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತಿರು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಪಾತೆರ್ತು ಮೊಗವೀರ ಸಮುದಾಯ ದುಂಬುದೀತನ ಬೇಡಿಕೆಲೇನು ನನ್ನದ ಬಜೆಟ್ ನಡಪಾದು ಕೊರಿಯರೆ ಪ್ರಯತ್ನ ಮಲ್ಪವೆ ಸಮಾಜಡು ಪಾಕ ಸಮುದಾಯಲು ಪಿರವರಿದ ಇದಕ್ಕೆ ಮುಖ್ಯ ಕಾರಣ ಜಾತಿ ವ್ಯವಸ್ಥೆ ದುಂಬು ಕಸುಬುದ ಆಧಾರಡು ಜಾತಿ ನಿಘಂಟು ಮಲ್ತದಿತ್ತಂಡು ಸುರೂತ ಮೂಜುವರ್ಗ ಬ್ರಾಹ್ಮಣ ಕ್ಷತ್ರಿಯ ಬೊಕ ವೇಶ್ಯರಿಗೆ ಮಾತ್ರ ಬರವು ಕಲ್ಪನಾ ಅವಕಾಶ ಇತ್ತಂಡು ಶೂದ್ರರಿಗೆ ಇಜ್ಜಂದೆ ಪಣವುಡು ಸಾಮಾಜಿಕವಾದ ಶೈಕ್ಷಣಿಕವಾದ ಪಾರಿ ಪಿರ ಒರಿದರು ಜೋಕ್ಲಿಗೆ ಬರವು ಕೋರುಂಡ ಗುಲಾಮಗಿರಿದು ಪಿದೈ ಬರಿಯರೆ ಸಾಧ್ಯ ಅಂದ ಮುಖ್ಯಮಂತ್ರಿ ಬಂಡೆರು ಮೀನುಗಾರರು ಪ್ರವರ್ಗ ಒಂಚತ್ತ ಸುತ್ತುಡು ಉಳ್ಳೆರು ಕೋಲಿ ಗೊಲ್ಲೆರೆನು ಎಷ್ಟಿಗೆ ಸೇರ್ಸಾವಡೊಂದು ಕುಲಶಾಸ್ತ್ರ ಅಧ್ಯಯನ ಮಲ್ತದಿತ್ತಂಡು ಅಂಡ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಿಗೆ ತಿರುಪಾದಿಚಿ ಕೇಂದ್ರದ ಈ ನಡೆ ಬಗೆಟ್ಟು ಏರ್ಲಾ ಪ್ರಶ್ನೆ ಪಾಡ್ದಿಚಿರು ಅಂಡ ತಾನು ಪಿರ ಮೊಗವೀರ ಸಮುದಾಯನು ಎಷ್ಟಿಗೆ ಸೇರ್ಸವನಂಚ ಶಿಫಾರಸು ಮಲ್ಪುವೆ ಮೊಗವೀರರು ಸೇರ್ತು ಕೇಂದ್ರದ ಮಿತ್ತು ಒತ್ತರ ಪಾಡ್ಲೆಂದು ಮುಖ್ಯಮಂತ್ರಿ ಬಂಡೇರು ಡಾಕ್ಟರ್ ಜಿ ಶಂಕರ್ ಪಾತೆರ್ತು ಬಜೆಟಡು ಘೋಷಣೆ ಆಯ್ನ ಸಮುದ್ರ ಆಂಬ್ಯುಲೆನ್ಸ್ ಯೋಜನೆನು ಬೇಗ ಕಾರ್ಯರೂಪಗೂ ಕನವಡು ಬಂದರ್ದ ಪೊಯ್ಯ ದೆಪ್ಪರೆ ಡ್ರೆಜರ್ ಯಂತ್ರ ದೆತೋನಿಯರ ಮೀನುಗಾರಿಕೆ ಇಲಾಖೆಗೆ ಅನುದಾನ ಕೊರ್ಪನ ಇಂಚ ಬೇಡಿಕೆಲೆನ ಭಿನ್ನಾಯಿತು ಅನ್ನೋ ಓಲೆನ್ನು ಮುಖ್ಯಮಂತ್ರಿಲಿಗೆ ಕೊರಿಯರು ಶಾಸಕರು ಯಶ್ಪಾಲಿಯ ಸುವರ್ಣ ಪಾತೆರ್ತು ರೈತರಿಗೆ ಸಾಲ ಬುಕ್ಕ ಬಡ್ಡಿ ಬುಡುಪುನ ರೀತಿಯಲ್ಲಿ ಮೀನುಗಾರರಿಗೆ ಅನುಕೂಲ ಮಲ್ತು ಕೊರಡು ನನ್ನದ ಬಜೆಟ್ ಹೆಚ್ಚ ಅನುದಾನ ಕೊರಡುಂದು ಮುಖ್ಯಮಂತ್ರಿಗಳಿಗೆ ಭಿನ್ನಾಯ್ತೊಂಡರು ಗೀತಾನಂದ ಫೌಂಡೇಶನ್ನ ಪ್ರವರ್ತಕರು ಆನಂದ ಸಿ ಕುಂದರ್ ಉದ್ಯಮಿ ಪ್ರಸಾದ್ ರಾಜ್ ಕಾಂಚನ್ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರ್ಕಾರ್ಯರು ಜಯಸಿ ಕೋಟ್ಯನ್ ಬೊಂಬೈ ಮೊಗವೀರ ಮಹಾಜನ ಸೇವಾ ಸಂಘದ ಬಗ್ವಾಡಿ ಹೋಬಳಿ ಗುರ್ಕಾರ್ಯರು ರಾಜು ಮೆಂಡನ್ ಮನ್ಸೆ ಕುಂದಾಪುರ ಶಾಖೆದ ಗುರ್ಕಾರ್ಯರು ಉದಯ್ ಕುಮಾರ್ ಹಟ್ಟಿಯಂಗಡಿ ಲೇಸಿಡು ಪಾಲ್ದೆ ತೊಂಡರು ಮೊಗವೀರರು ಅತ್ಯಂತ ಹಿಂದುಳಿದ ಜಾತಿಗೆ ಸೇರಿದಂಥ ಒಂದು ಜನಾಂಗ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನಾಂಗ ಆದರೂ ಕೂಡ ಸ್ವಾಭಿಮಾನದಿಂದ ಜೀವನ ಮಾಡ್ತಕ್ಕಂಥ ಜನಾಂಗ ನಮ್ಮ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅವರು ಯಾವ್ಯಾವ ಕಸುಬು ಮಾಡ್ತಾ ಇದ್ರು ಆ ಕಸುಬುಗಳ ಆಧಾರದ ಮೇಲೆ ಬಹುತೇಕವಾಗಿ ಜಾತಿಯನ್ನು ಮಾಡಿದ್ರು ಈ ಜಾತಿ ವರ್ಣ 4 ವರ್ಣಗಳನ್ನಾಗಿ ಮಾಡಿದ್ರು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಶೂದ್ರರು ಅಂತೇಳಿ ಮೊದಲು ವರ್ಗ ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಇವರು 3 ವರ್ಗದ ಜನರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇತ್ತು ಶೂದ್ರರಿಗೆ ವಿದ್ಯೆ ಕಲಿತಕ್ಕಂಥ ಅವಕಾಶ ಇರಲಿಲ್ಲ ಇವತ್ತು ನಾವು ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ಯಾಕೆ ನಿರ್ಮಾಣ ಆಯಿತು ಅಂತಂದ್ರೆ ವರ್ಣ ವ್ಯವಸ್ಥೆಯ ಕಾರಣದಿಂದ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸರ್ಕಾರ ನಿಮ್ಮ ಜೊತೆಲಿ ಇರ್ತದೆ ಈಗಲೂ ಇರ್ತದೆ ಮುಂದೇನೂ ಇರ್ತದೆ ನಾನು ನಿಮ್ಮ ಜೊತೆ ಇರ್ತೇನೆ ನಿಮ್ಮ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ತೇನೆ ಸಮಗ್ರ ಮೀನುಗಾರಿಕಾ ನೀತಿ ಒಂದು ಬಜೆಟ್ನಲ್ಲಿ ತಾವು ಘೋಷಣೆ ಮಾಡಬೇಕು ಸರ್. ಈಸ್ಟ್ ಕೋಸ್ಟ್ ಆ್ಯಂಡ್ ವೆಸ್ಟ್ ಕೋಸ್ಟ್, ಗುಜರಾತ್ನಿಂದ ಮಹಾರಾಷ್ಟ್ರದವರೆಗೆ, ಚೆನ್ನೈಯಿಂದ ವಿಶಾಖಪಟ್ಟಣವರೆಗೆ
ಸರ್ ನಮ್ಮವ್ರು ಹೋದರೆ ಅಲ್ಲಿ ಹಿಡಿತಾರೆ, ಹೊಡಿತಾರೆ. 1 ಲಕ್ಷದ ಮೀನಾದರೆ ಅದಕ್ಕೆ 1 ಲಕ್ಷದ ದಂಡ ಹಾಕ್ತಾರೆ ಸರ್. ಹೇಳಿಯವರೆಲ್ಲ ಕೇಳೋರಿಲ್ಲ ನಮ್ಮನ್ನು. ಭಾಳ ಒಂದು ದುರಂತದ ಸಂಗತಿ. ಮತ್ತು ಏರ್ ಆಂಬ್ಯುಲೆನ್ಸ್ ಒಂದು ಆಗ್ಬೇಕು ಸರ್ ನಮಗೆ. ಈ ಮನುಷ್ಯ ಹೋದ ಬರ್ತಾನೂ ಗ್ಯಾರಂಟಿ ಇಲ್ಲ. ದೃಷ್ಟಿಯಲ್ಲಿ ತಾವು ಅದನ್ನು ಬಜೆಟ್ನಲ್ಲಿ ಘೋಷಣೆ ಮಾಡ್ಬೇಕು ಸರ್ ಅಂತ ಹೇಳ್ದ. ರೈತಾಪಿ ವರ್ಗದವರಿಗೆ ಯಾವ ರೀತಿ ಇವತ್ತು ರಾಜ್ಯ ಸರ್ಕಾರ ಅವರಿಗೆ ಬೆಂಬಲ ಬೆಲೆ ಇರ್ಬೋದು, ಬೆಲೆ ಸಾಲಗಳಿಗೆ ಸಾಲ ಮನ್ನಾ ಯೋಜನೆ ಇರ್ಬೋದು ಅಂತ ಬಹುತೇಕ ಯೋಜನೆಗಳನ್ನು ಇವತ್ತು ಕೇಂದ್ರ ರಾಜ್ಯ ಸರ್ಕಾರ ಕೊಡ್ತಿದ್ದೆವು. ಬಹುಶಃ ಅದೇ ರೀತಿ ಮೀನುಗಾರರನ್ನು ಕೂಡ ಆ ರೈತಾಪಿ ವರ್ಗಕ್ಕೆ ಸೇರ್ಪಡೆ ಮೂಲಕ ರೈತರಿಗೆ ಸಿಗುವಂಥ ಎಲ್ಲ ಸವಲತ್ತುಗಳನ್ನು ಮೀನುಗಾರಿಗೆ ಒದಗಿಸುವಂಥ ಕೆಲಸ ಮಾಡಬೇಕಾಗಿ ಸಮಸ್ತ ಮೀನುಗಾರರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತಿದ್ದೇನೆ. ಕೇಂದ್ರ ಸರ್ಕಾರದ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಆ ಮ್ಯಾಚಿಂಗ್ ಗ್ರಾಂಟಲ್ಲಿ ಒಂದು ಅನುದಾನವನ್ನು ಒದಗಿಸಿಕೊಟ್ಟಲ್ಲಿ ಇವತ್ತು ಕರಾವಳಿ ಭಾಗದ ಮಾತ್ರ ಅಲ್ಲ, ಒಳನಾಡ ಮೀನುಗಾರರಿಗೆ ಕೂಡ ಪ್ರಯೋಜನ ಆಗೋ ರೀತಿಯಲ್ಲಿ ತಾವು ನಮಗೆ ದೊಡ್ಡ ರೀತಿಯ ಸಹಕಾರವನ್ನು ಮಾಡಬೇಕಂತ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತೇನೆ. ಕನ್ನಡ ಸಾಹಿತ್ಯ ಲೋಕದ ಮಹಾ ಸಾಹಿತಿ ಡಾಕ್ಟರ್ ನಾಡಿ ಡಿಸೋಜರ್ ಐತಾರ ಕುಡ್ಲ ಕಂಕನಾಡಿ ಫಾದರ್ ಮುಲ್ಲರ್ ಆಸ್ಪತ್ರೆ ತೀರಿಯರು. ಅವರಿಗೆ 88 ವರ್ಷ ಪ್ರಾಯ ಆದಿತ್ತಂಡು 6/2014 ಮಡಿಕೇರಿ ನಡತಿನ 8ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುರುಕಾರ್ಯರಾದಿದ್ದರು. ಕನ್ನಡ ಸಾಹಿತ್ಯ ಲೋಕದ ಮಾಮಲ್ಲ ಸಾಹಿತಿ ಜೋಕ್ಲಿಗ್ ಎಲ್ಲ ಕಥೆಡ್ದು ಬತ್ತನ ಹಿರಿಯರಿಗೆ ಮುಟ್ಟ ಬೋಡಾಯಿನ ಎಡ್ಡೆಡ್ಡೆ ಸಾಹಿತ್ಯಲಿನ ಬರೆದು ಜನ ಮೆಚ್ಚುಗೆ ಪಡೆತಿನ ಡಾಕ್ಟರ್ ನಾ ಡಿಸೋಜಿರ್ ಕುಡ್ಲದ ಫಾದರ್ ಮುಲ್ಲರ್ ಆಸ್ಪತ್ರೆಡ್ ಐತಾರ ರಾತ್ರಿ 7:30 ಗಂಟೆಗೆ ಕರೆದು ಪೋಯರು. ಅರೆಗ್ 88 ವರ್ಷ ಪ್ರಾಯ ಆದಿತ್ತಂಡು. 75 ಕಾದಂಬರಿ, ಆಜಿ ಚಾರಿತ್ರಿಕ ಕಾದಂಬರಿ, ಜೋಕ್ಲೆಗಾದ 25 ಕಾದಂಬರಿ, ಒರಂಬ ಕಥಾ ಸಂಕಲನ, ಸಮಗ್ರ ಕಥೆಕ್ಲಿನ 2 ಸಂಪುಟ, 500 ಕಥೆಕ್ಲು, ನಾಟಕ, ರೇಡಿಯೋ ನಾಟಕ, ಪತ್ರಿಕಾ ಲೇಖನಲಿನ ಬರೆತ್ನ ನಾಬರ್ಟ್ ಪುದರ್ದ ನಾ ಡಿಸೋಜರ್ನ 5 ಕಾದಂಬರಿಲು ಸಿನಿಮಾ ಆತಂಡು. ಅರೆನ ದ್ವೀಪ ಕಾದಂಬರಿ ಐಲ್ಯಾಂಡ್ ಪುದರ್ಡ್ ಇಂಗ್ಲಿಷ್ ಬೈದಂಡು. 2014 ಮಡಿಕೇರಿ ನಡತಿನ 8ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಗುರುಕಾರ್ಯಲ ಆದಿತ್ಯನ ನಾ ಡಿಸೋಜರ್ ಕೇಂದ್ರ ಸಾಹಿತ್ಯ ಅಕಾಡೆಮಿದ ಪ್ರಶಸ್ತಿಲ ಪಡೆಯಿನಾರು ಆದಿತ್ಯರು. ಡಾಕ್ಟರ್ ನಾ ಡಿಸೋಜರ್ ಕರೆದು ಪೋಯಿನಕ್ಕೆ ಕನ್ನಡ ಸಾಹಿತ್ಯ ಲೋಕದ ಪಾಗಜನ ಸಾಹಿತ್ಯರು ಬೇಜಾರು ತೆರಿಪಾದಿರು. ಶಿವಮೊಗ್ಗ ಜಿಲ್ಲೆ ಸಾಗರದಾರ ಆದಿತ್ತಂಡಲ ಕುಡ್ಲಡಿ ಇತ್ತೊಂದು ಪಾಕಜನ ಹಿರಿಯ ಕಿರಿಯ ಕಬಿ ಸಾಹಿತ್ಯಲಿನ ದೋಸ್ತಿ ಆದಿತ್ಯರು ನಾ ಡಿಸೋಜರ್. ಆತ್ಯಾತ್ ಕುಡ್ಲದ ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿ ಸಮಿತಿ ಗುರುಕಾರ್ಯರಾದ್ಲ ಸೇವೆ ಸಂದಾದಿರು. ಹಿರಿಯ ಸಾಹಿತಿಲಾಯನ ಡಾಕ್ಟರ್ ನಾದಾ ಶೆಟ್ಟಿ, ಡಾಕ್ಟರ್ BA ವಿವೇಕ್ ರೈ, ಕುಂ ವೀರಭದ್ರಪ್ಪ ಈ ಪೊರ್ತುಡು ಅರಿನ ನೆಂಪು ಮಲ್ತೊಂದಿರು. ಸಾಮಾಜಿಕ ಚಳವಳಿಡು ಇತ್ತೊಂದು ಅಪರೂಪದ ಕಥೆಗಾರೆ ಆದಿತ್ತದು ಸಾಮಾಜಿಕ ಪುರುಂಬಾಟುಡು ಸೇರುಂದಿತ್ತಿನ ಡಾಕ್ಟರ್ ನಾ ಡಿಸೋಜರ್ ಬಡವೇರ್ನ ಶೋಷಿತೇರ್ನ ಸೊರ ಆದ್ ಸಾಹಿತ್ಯ ಬೂಕುಲೆನ್ನು ಬರೆದು ನ್ಯಾಯುಕಾದ ಪುರಂಬಾನಾರು ಆದಿತ್ಯರು. ಸೋಮವಾರ ಕಾಂಡೆ ಅರಿನ ಮರಣ ಸಾಗರಗೂ ಕೊನತುಂಡು ಕುಟುಂಬ ಸದಸ್ಯರು ದೋಸ್ತಿಲು ಒಟ್ಟುಗೂ ಸಾಗರಗೂ ಪೋತಿರು. ಮಧ್ಯಾಹ್ನದ ಅಂಗಾರೆ ಬಯ್ಯ ಮುಟ್ಟ ಸಾರ್ವಜನಿಕರ ತುಯರೆ ಅವಕಾಶ ಮಲ್ತುಕೊಡ್ತು ಸಾಗರದ ಸೇಂಟ್ ಜೋಸೆಫ್ ಇಂಗ್ರೆಜಿಡ್ ಮರಣದ ಅಕೇರಿದ ಕಿರಿಯ ನಡಪುಣಂದು ಅರಿನ ಮಗೆ ನವೀನ್ ಮಾಹಿತಿ ಕೊಡ್ತೀರು. ನಾ ಡಿಸೋಜ ಅವರು ಸಾಗರದಲ್ಲಿದ್ದರೂ ಕೂಡ ಬಹುಕಾಲದಿಂದ ಅವರು ಮಂಗಳೂರಿಗೆ ನಿರಂತರವಾಗಿ ಬರ್ತಾ ಇದ್ದವರು. ಆಳ್ವಾಸ್ ನುಡಿಸಿರಿಯಲ್ಲಿ ಸಂದೇಶ ಪ್ರತಿಷ್ಠಾನದಲ್ಲಿ ಅವರು ಸದಾ ನಮ್ಮ ಜೊತೆ ಇರ್ತಿದ್ರು. ಮತ್ತು ಅವರಿಗೆ ಗೆಳೆಯರು ಅನ್ನುವುದು ಅವರ ಬದುಕಿನಲ್ಲವರು ಪಡ್ಕೊಂಡು ಬಂದಂಥ ಒಂದು ಸೌಭಾಗ್ಯ. ಅವರಿಗೆ ಶತ್ರುಗಳೇ ಇಲ್ಲ ಅಂತ ಹೇಳ್ಬೋದು ನಾವು. ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಬೇಕಾದಂಥ ಕೃತಿಗಳನ್ನು ಅವರು ರಚನೆ ಮಾಡಿದ್ದಾರೆ. ಅದರಲ್ಲೂ ಅವರ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಅವರ ಕಾದಂಬರಿಗಳು ಸಾಮಾನ್ಯ ಮಂದಿಗೂ ತಲುಪ್ತದೆ, ಅತ್ಯಂತ ವಿದ್ವಾಂಸರುಗಳಿಗೂ ಕೂಡ ತಲುಪ್ತದೆ. ಆ ಥರದ ಎಲ್ಲರನ್ನೂ ಕೂಡ ಒಳಗೊಳ್ಳುವ ರೀತಿಯ ಕೃತಿಯನ್ನು ಬರೆಯುವಂಥ ಒಂದು ಚಾಕಚಕ್ಯತೆ ಅವರಲ್ಲಿತ್ತು. ಅದಕ್ಕಾಗಿಯೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಅವರಿಗೆ ಗೌರವ ಇತ್ತು, ಅವರಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸಿದೆ. ಅಂಥ ಡಾಕ್ಟರ್ ನಾ ಡಿಸೋಜ ಅವರು ಇವತ್ತು ನಮ್ಮ ಜೊತೆ ಇಲ್ಲ ಎನ್ನುವಂಥದ್ದು ನಮ್ಮೆಲ್ಲರಿಗೂ, ಅದರಲ್ಲೂ ಮುಖ್ಯವಾಗಿ ಇಡೀ ಸಾಹಿತ್ಯ ಪ್ರಪಂಚಕ್ಕೆ ತುಂಬಲಾರದ ನಷ್ಟ ಎನ್ನುವುದು ನನ್ನ ಅಭಿಪ್ರಾಯ. ನಮ್ಮ ಕನ್ನಡ ನಾಡಿನ ಬಹಳ ಜನಮುಖಿಯಾದಂಥ ಹೆಮ್ಮೆಯ ಸಾಹಿತಿ ನಾ ಡಿಸೋಜ ಅವರು ನಿಧನರಾಗಿರುವ ಈ ಕ್ಷಣ ನಮಗೆಲ್ಲರಿಗೂ, ಇಡೀ ಕನ್ನಡಿಗರಿಗೆ ಬಹಳ ದುಃಖದ ಕ್ಷಣ ಇದು. ವೈಯಕ್ತಿಕವಾಗಿ ಮತ್ತು ಇಡೀ ಕನ್ನಡ ನಾಡು ಅವರ ದುಃಖಕ್ಕೆ, ಅವರ ಸಾವಿನ ದುಃಖಕ್ಕೆ ಅದು ರೋಧಿಸ್ತದೆ. ಸುಮಾರು 50 ವರ್ಷಗಳಿಂದ ಹೆಚ್ಚು ಕಾಲ ನಾನು ಅವರ ಸಂಪರ್ಕ ಇತ್ತು. ಬಹಳ ವರ್ಷಗಳ ಹಿಂದೆ ಮಂಗಳೂರಿನ ಸಂದೇಶ ಪ್ರತಿಷ್ಠಾನದ ಪ್ರಶಸ್ತಿಗಳ ಆಯ್ಕೆ ಸಮಿತಿಯಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ 5 ವರ್ಷಗಳ ಕಾಲ ಸದಸ್ಯರಾಗಿ ನಾವು ಆತ್ಮೀಯರಾಗಿ
ಅಣ್ಣ ತಮ್ಮಂದಿರ ಹಾಗೆ ನಾವು ಪರಸ್ಪರ ಒಡನಾಡಿದವರು. ಆ ಬಳಿಕ ಕೂಡ ಬಹಳ ಒಂಥರ ಸರಳತೆ, ಸಜ್ಜನಿಕೆ, ಒಂದು ರೀತಿಯ ಬಹಳ ಮುಗ್ಧವಾದ ನಗು, ಸ್ನೇಹ, ಪ್ರೀತಿಪರತೆ ಉಳ್ಳಂತಹ ಬಹಳ ಅಪೂರ್ವವಾದಂಥ ವ್ಯಕ್ತಿತ್ವದ ನಾಡ್ ಡಿಸೋಜ ಅವರ ಕುಟುಂಬಕ್ಕೆ ಮತ್ತು ಅವರೆಲ್ಲ ಅಭಿಮಾನಿಗಳಿಗೆ ನಾನು ನನ್ನ ಸಂತಾಪವನ್ನು ಪ್ರಕಟಿಸ್ತೇನೆ. ಅವ್ರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಇತ್ತು, ಹಾಗಾಗಿ ಮೊನ್ನೆ ನಾವು ಫಾದರ್ ಮುಲ್ಲರ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಇವತ್ತು ನಾವು ಈಗ ಹೊರಟಿದ್ದೀವಿ, ಇಲ್ಲಿಂದ ಮಧ್ಯಾಹ್ನ ಸಾಗರ ತಲುಪ್ತೀವಿ. ಕೊನೆಗೆ ನಾಳೆ ಇವತ್ತು ಮಧ್ಯಾಹ್ನದಿಂದ ಮತ್ತು ನಾಳೆ ಸಂಜೆವರೆಗೂ ಜನರ ವೀಕ್ಷಣೆಗೆ ಅವರ ಪಾರ್ಥಿವ ಶರೀರವನ್ನು ಇಡ್ತಾ ಇದ್ದೀವಿ. ನಾಳೆ ಸಂಜೆ ಚರ್ಚ್ನಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾಯ್ತು. ಬದುಕು ಧರ್ಮ ಬದುಕದ ಸಾಹಿತ್ಯವಾದ ವಚನ ಸಾಹಿತ್ಯ ಉಂಡು ಐಟ್ ವಾ ಧರ್ಮಲ ಇಜ್ಜಿಂದು ದುಂಬುದ ಒತ್ತು ರಾಷ್ಟ್ರಪತಿ ಬೇಡಿ ಜತ್ತಿಯರನ ಮಗೆ ಡಾಕ್ಟರ್ ಅರವಿಂದ ಜತ್ತಿ ಪಂತೆರ್ ಕೊಡ್ಲಡು ನಡತಿನ ರಾಜ್ಯ ಮಟ್ಟದ ವಚನ ಸಾಹಿತ್ಯ ಸಮ್ಮೇಳನದ ಉದಿಪನಡು ಆರು ಗುರುಕಾರ್ಮೆದ ಭಾಷಣ ಮಲ್ತೆರು. ಕುಡ್ಲದ ಅಕ್ಕ ಮಹಾದೇವಿ ವೀರಶೈವ ಮಹಿಳಾ ಸಂಘದ ನಿಲೆಟ್ಟು ಶನಿವಾರ ಕುಡ್ಲದ ಪುರಭವನಡು ರಾಜ್ಯ ಮಟ್ಟದ ವಚನ ಸಾಹಿತ್ಯ ಸಮ್ಮೇಳನ ಅಟ್ಟನೆ ಆದಿತ್ತಂಡು. ಸಮ್ಮೇಳನಡು ದುಂಬತ್ತ ಶರವು ಶ್ರೀ ಶರಭೇಶ್ವರ ಮಹಾಗಣಪತಿ ದೇವಸ್ಥಾನಡ್ದು ಪುರಭವನ ಮುಟ್ಟ ಮೆರವಣಿಗೆ ನಡಪಾದು ಬಾವುಟ ಏರಾಯರು. ಉದಿಪನ ಲೇಸಿಡು ಸಮ್ಮೇಳನದ ಸಂಚಾಲಕಿಯರು ಉರುವಷ್ಟೋರು ಶ್ರೀ ಮಹಾಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಸುರೇಂದ್ರರಾವ್ ಮಾತಿನಿಂದ ಎತ್ಕೊಂಡರು. ಮಾರ್ಗದರ್ಶಕಿಯರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಸಿರೂತ ಪಾತಿರ ಪಂಡೇರು. ಬಸವ ಸಮಿತಿ ಬೆಂಗಳೂರದ ಗುರುಕಾರ್ಯರು ದುಂಬುದ ಒತ್ತು ರಾಷ್ಟ್ರಪತಿ ಬೇಡಿ ಜತ್ತಿಯರಿನ ಮಗೆ ಡಾಕ್ಟರ್ ಅರವಿಂದ ಜತ್ತಿ ಗುರುಕಾರ್ಮೆಡ್ ಸುತ್ತೂರು ಮಠದ ಡಾಕ್ಟರ್ ಶ್ರೀ ದೇಶಿಕೇಂದ್ರ ಮಹಾಸ್ವಾಮೀಜಿಯರು ದುಂಬುದ ಮಂತ್ರಿ ಲೀಲಾದೇವಿ ಆರ್ ಪ್ರಸಾದ್ ಇಂಚ ಬಿನ್ನೇರು ಇತ್ತದು ಸಮ್ಮೇಳನ ಉದಿಪನ ಮಲ್ತದು ಅಕ್ಕ ಮಹಾದೇವಿನ ಪಟುಕು ಪುರ್ಪಪಾಡಿಯರು. ವಚನ ಸಾಹಿತ್ಯ ಸಮ್ಮೇಳನದ ಗುರುಕಾರ್ಯರು ಡಾಕ್ಟರ್ ಅರವಿಂದ ಜತ್ತಿ ಗುರುಕಾರ್ಮೆದ ಭಾಷಣ ಮಲ್ತದು ಬಸವಾದಿ ಶರಣೆರಿನು ವಚನ ಸಾಹಿತ್ಯಲಿನ ಬಜಿ ಧರ್ಮಗೂ ಸೀಮಿತವಾದ ಮಲ್ತೊಂದು ಬೈದಿರು. ಒಂದು ಆಕ್ಲಿನ ಮಹಾಕಲ್ಪನೆನು ಇಲ್ಲೆ ಮಲ್ಪುಂಡು. ಬದುಕದ ಧರ್ಮ ಬದುಕದ ಸಾಹಿತ್ಯವಾದ ವಚನ ಸಾಹಿತ್ಯ ಉಂಡು ಐಟ್ ವಾ ಧರ್ಮಲ ಇಜ್ಜಿ ಬಸವನ್ನಗ ಸಂಸ್ಕೃತ ಎಡ್ಡನೆ ಗೊತ್ತಿತ್ತಂಡು ವಚನ ಸಾಹಿತ್ಯಲಿನ ಸಂಸ್ಕೃತಡು ಕೊರಲಿತ್ತಂಡು. ಆಂಡ ಆರು ಜನಸಾಮಾನ್ಯರಿಗೆ ಅರ್ಥ ಆವೋಡೊಂದು ಜನಸಾಮಾನ್ಯರಿನ ಭಾಷೆಡೆ ಕೊರಿಯರೆಂದು ಪಂಡರು. ಬೇತೆ ಬೇತೆ ವಲಯ ನಾಯಕರಾಯಿನ ಡಾಕ್ಟರ್ ಹರಿಕೃಷ್ಣ ಪುನರೂರು, ಡಾಕ್ಟರ್ ಶಾಲಿನಿ ಬೆಂಗಳೂರು, ಡಾಕ್ಟರ್ ಗುರುಕಿರಣ್, ರಾಜೇಶ್ವರಿ ಹಿರೇಮಠ, ಡಾಕ್ಟರ್ ದೇವದಾಸ್ ಕಾಪಿಕಡ್, ಎಂಆರ್ಪಿಎಲ್ ಸಂಸ್ಥೆದ ಸುದರ್ಶನ್, ಕೆ ಯುವರಾಜ್, ಜನಾರ್ದನ ಬುಡೋಲಿ, ಮೊಹಮ್ಮದ್ ಯಾಸಿರ್ ಕಲ್ಲಡ್ಕ, ಶಶಿಕುಮಾರ್ ಭಟ್, ಜೆಡಿ ವೀರಪ್ಪ ಬೊಕ್ಕ ಕುಡ್ಲ ತಾಲೂಕು ಮಹಿಳಾ ಮಂಡಲ ಒಕ್ಕೂಟಗೂ ಐತ ಗುರುಕಾರ್ತಿ ಚಂಚಲ ತೇಜೋಮಯ ಇಂಚ ಸಾಧಕಿಯರಿಗೆ ಕಾಯಕ ರತ್ನ ಪ್ರಶಸ್ತಿ ಕೊರತು ಸಮ್ಮನದ ಮರ್ಯಾದೆ ಮಲ್ತೆರು. ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಆಶೀರ್ವಚನ ಕೊರತು ವರ್ಷಲ ವಚನ ಸಾಹಿತ್ಯದ ಕಾರ್ಯಕ್ರಮ ಮಲ್ತೊಂದು ಈ ಸರ್ತಿ 10ನೇ ವರ್ಷದ ಲೆಕ್ಕಡು ರಾಜ್ಯಮಟ್ಟದ ಸಮ್ಮೇಳನ ಮಲ್ತದೇರು. ಬಸವಾದಿ ಶರಣೆರನ ಆಶೀರ್ವಾದ ಮಾತೆರೆಗಳ ಉಪ್ಪಡೆಂದು ಪಂಡೇರು. ಸಮ್ಮೇಳನ ಉದಿಪನ ಲೇಸದ ಗುರ್ಕಾರ್ಮೆ ವಹಿಸಿದಿನ ರಾಜ್ಯದ ದುಂಬುದ ಮಂತ್ರಿ ಲೀಲಾ ದೇವಿ ಆರ್ ಪ್ರಸಾದ್ ಗುರ್ಕಾರ್ಮೆದ ಭಾಷಣ ಮಲ್ತದೆ. ಅಕ್ಕ ಮಹಾದೇವಿ ವೀರಶೈವ ಪುಂಚುಲೆನ ಸಂಘಗೂ ಎಡ್ಡೆಪು ಬೈಕಿರು. ಶಾಸಕರು ವೇದವ್ಯಾಸ್ ಟಿ ಕಾಮತ್, ಕಟೀಲು ಶ್ರೀ ಹರಿನಾರಾಯಣ ದಾಸ ಆಸರಣ್ಣ, ಶಂಕರ್ ಬಿದರಿ, ಗುರುಪುರ ಜಂಗಮ ಮಠದ ಶಿವರುದ್ರ ಸ್ವಾಮೀಜಿ, ಬರೋಡ ಬ್ಯಾಂಕ್ ವಲಯ ಮುಖ್ಯಸ್ಥರು ರಾಜೇಶ್ ಖನ್ನಾ, ಅಖಿಲ ಭಾರತ ತುಳು ಒಕ್ಕೂಟದ ಗುರುಕಾರ್ಯರು ಎಸಿ ಭಂಡಾರಿ, ಕುಡ್ಲ ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಸದಸ್ಯರು ಡಾಕ್ಟರ್ ಮಹಾದೇಶ್ ಮೈಸೂರು, ಅಕ್ಕ ಮಹಾದೇವಿ ವೀರಶೈವ ಮಹಿಳಾ ಸಂಘ ಕುಡ್ಲದ ಗುರುಕಾರ್ತಿ ಸುಮಾ ಅರುಣ್ ಮಾನ್ವಿ ಪಾಲ್ದೆ ತೊಂಡೆರು. ಡಾಕ್ಟರ್ ಶಿವಪ್ರಕಾಶ್ ಬಳ್ಳಾರಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು, ಸುರೇಖಾ ಯಲವಾರ ಸೊಲ್ಮೆ ಸಂದಾಯರು. ನಾವು ಇದನ್ನು ಸಂಭ್ರಮಿಸಬೇಕಾದದ್ದು ನಮ್ಮ ಕರ್ತವ್ಯ. ಈ ಪ್ರದೇಶ ಬಹುಶಃ ಅದಕ್ಕೆ ಸೀಮಿತವಾದದ್ದು. ಎಲ್ಲ ಚಿಂತನೆಯವರು ಈ ತವಳವನಾಡಿಗೆ ಬಂದಾಗ ಇಲ್ಲಿ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು, ಹಾಗಾಗಿ ನೀವು ಇಲ್ಲಿಯ ಮೂಲೆ ಮೂಲೆಗಳಲ್ಲಿ ಜಂಗಮ ಮಠಗಳ ಅಸ್ತಿತ್ವವನ್ನು ಇವತ್ತು ನಾವು ಕಾಣ್ತೇವೆ. ಎಲ್ಲವನ್ನೂ ಹಾಲಿನೊಂದಿಗೆ ಜೇನಿನಂತೆ ಸ್ವೀಕರಿಸಿದಂಥ ಈ ನಾಡಿನಲ್ಲಿ ಶರಣ ಸಂಸ್ಕೃತಿ ನಮಗೇನು ಹೊಸತೇನಲ್ಲ. ಆದರೆ ಪೂಜ್ಯ ಗುರುಗಳು ಬರುವಾಗ, ಸುತ್ತೂರು ಶ್ರೀಗಳು ಬರುವಾಗ ಇದನ್ನು ಸಂಭ್ರಮಿಸಬೇಕಲ್ಲ ನಾವು. ಇದೇನು ಒಂದು ಧರ್ಮಕ್ಕೆ ಸೀಮಿತ ಅನ್ನುವ ನೆಲೆಯಲ್ಲಿ ನಾವೆಲ್ಲ ಮಾತಾಡ್ತಾ ಬಂದ್ಬಿಟ್ಟಿದ್ದೀವಿ. ಅದು ಇತಿಹಾಸ. ಏನಾದರೂ ನೀವು ಧರ್ಮದ ಒಂದು ಸ್ವರೂಪವನ್ನು ಈ ಶರಣ ಸಾಹಿತ್ಯ ಅಥವಾ ವಚನ ಸಾಹಿತ್ಯಕ್ಕೆ ಕೊಡಬೇಕಾದ್ರೆ ಒಂದು ಧರ್ಮವನ್ನು ನಾನು ಹೇಳ್ಬೋದು, ಅದು ಬದುಕಿನ ಧರ್ಮ. ಯಾರಾದರೂ ಓದಿ, ಯಾರಾದರೂ ನೋಡಿ, ಯಾವ ಮುಖದಲ್ಲೂ ನೋಡಿ, ಬದುಕಿನ ಸಾಹಿತ್ಯವಾಗಿ ಈ ವಚನಗಳು ಕಾಣಿಸ್ಕೊಳ್ತಾ ಹೋಗ್ತವೆ. ಯಾವುದೇ ವಚನ ತಗೊಳ್ಳಿ, ಅದರಲ್ಲಿರೋದು ಬದುಕಿನ ಸಾಹಿತ್ಯ.
ಆಗ್ತಾನೆ ಹಾಡಿದ್ರು ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅದರಲ್ಲಿ ಯಾವ ಧರ್ಮ ಹುಡುಕ್ತೀರಿ ನೀವು? ಸಮಾಜದಲ್ಲಿ ಸೇವೆ ಸಲ್ಲಿಸಿದಂಥವ್ರನ್ನ ಈಗ ಪ್ರೋತ್ಸಾಹ ಮಾಡೋದ್ರಿಂದ ಅವರಲ್ಲೂ ಮತ್ತು ಸೇವೆ ಮಾಡಬೇಕು ಅಂತ ಒಂದು ಹೆಚ್ಚಿನ ಒಂದು ಆಲೋಚನೆ ಬರುತ್ತೆ. ಹಾಗೆ ಸಮಾಜದಲ್ಲಿ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತನ್ನುವಂತಹ ಭಾವನೆಯನ್ನು ಯುವಕರು ಮತ್ತು ಮಕ್ಕಳಲ್ಲಿ ಮೂಡಿಸ್ಲಿಕ್ಕೆ ಇಂಥ ಸಮಾರಂಭಗಳು ಒಂದು ಮಾರ್ಗದರ್ಶನವನ್ನು ನೀಡುವಂತಹದ್ದಾಗಿದೆ. ಇವತ್ತವರೆಲ್ಲ ಇಲ್ಲಿ ಸನ್ಮಾನಿತರಾಗಿರೋರನ್ನೆಲ್ಲ ಅಭಿನಂದಿಸಿ ಅವರವರವರ ಕ್ಷೇತ್ರಗಳಲ್ಲಿ ಹೀಗೆ ಯಥೇಚ್ಛವಾಗಿ ಸೇವೆ ಸಲ್ಲಿಸಲಿಕ್ಕೆ ಭಗವಂತನ ಕೃಪೆ ಯಾವಾಗಲೂ ಇರಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಂತೋಷ ಆಗಿದೆ. ಕಂಪ್ಯೂಟರ್ ಬಂತು, ತಂತ್ರಜ್ಞಾನ ಬಂತು, ಎಲ್ಲ ಬಂತು. ಇವತ್ತು ಚಂದ್ರಲೋಕಕ್ಕೆ ಹೋಗ್ತಾ ಇದ್ದೇವೆ. ಆದರೆ ನಮ್ಮಲ್ಲಿ 12ನೇ ಶತಮಾನದಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಶಕ್ತಿಗಳಿದಾವಲ್ಲ, ಶಿವಶರಣರಿದ್ದಾರಲ್ಲ, ಅವರ ಚರಿತ್ರೆಯನ್ನು ಕೂಡ ಅಳಿಸದೆ ಮರೆಯದೆ ಪುನಃ ಅವನ ತಮ್ಮ ವ್ಯಕ್ತಿತ್ವ ವಿಕಾಸದಲ್ಲಿ ಅದನ್ನು ಅಳವಡಿಸಿಕೊಳ್ಬೇಕು ಅಂತ ಪ್ರಯತ್ನ ತಾವೆಲ್ಲ ಮಾಡಬೇಕು ಅಂತ ನಾನು ತಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಬಜಿ ಜಾತಿಗಾದ ಒಗ್ಗಟ್ಟು ಆವಂದೆ ಇಡೀ ಸಮಾಜದ ಇಡೀ ಜನಾಂಗದ ಏಳಿಗೆಯನ್ನು ಗುಮನಡು ದೀವೊಂದು ಒಂಜಾವಡೊಂದು ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಪಂತೆರು ಪುತ್ತೂರು ಒಕ್ಕಲಿಗ ಗೌಡ ಸಂಘದ ನಿಲೆಟ್ಟು ತೆಂಕಿಲ ಗೌಡ ಸಮುದಾಯ ಭವನಡು ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ದಶಮಾನೋತ್ಸವ ಕಾರ್ಯಕ್ರಮಟ್ಟು ಆಶೀರ್ವಚನ ಕೊರಿಯರು. ಪುತ್ತೂರು ಒಕ್ಕಲಿಗ ಗೌಡ ಸಂಘದ ನಿಲೆಟ್ಟು ತೆಂಕಿಲಗೌಡ ಸಮುದಾಯ ಭವನಡು ಶನಿವಾರ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ದ ದಶಮಾನೋತ್ಸವ ಬೊಕ್ಕ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ನಡೆತದು. ನೆಲ್ಲಿ ಕಟ್ಟೆಡುಪ್ಪುನ ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ಆಫೀಸ್ ಮಾಳಿಗೆಡು 20 ಲಕ್ಷ ರೂಪಾಯಿ ಖರ್ಚಿಡು ಕಟ್ಟದನ ಹೊಸ ಸಭಾಭವನು ಸ್ವಾಮೀಜಿ ಉದಿಪನ ಮಲ್ತೆರು. ದಶಮಾನೋತ್ಸವ ಬೊಕ್ಕ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮದ ಸಭಾಲೇಸು ದುಂಬುದ ಶಾಸಕಿರು ಸಂಚಿವ ಮಠಂದೂರು ಗುರ್ಕಾರ್ಮೆಡು ಸ್ವಾಮೀಜಿರು ಇತ್ತದು ಉದಿಪನ ಆಡು. ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿರು ಆಶೀರ್ವಚನ ಕೊರೆದು ಬಜಿ ಜಾತಿಗಾದ ಒಗ್ಗಟ್ಟಾವಂದೇ ಇಡೀ ಸಮಾಜದ ಇಡೀ ಜನಾಂಗದ ಕಲ್ಯಾಣ ಗುಮನಡು ದೀವೊಂದು ಒಂಜಾವಡು ದೇಶದ ಬೊಲೆಚ್ಚಿಲ್ಗಾದು ಒಗ್ಗಟ್ಟಾವುಡೆಂದು ಪಂಡೆರು. ಆದಿಚುಂಚನಗಿರಿ ಕುಡ್ಲಕಾವೂರು ಶಾಖೆ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ ಆಶೀರ್ವಚನ ಕೊರೆದು ಪ್ರತಿಯೊರಿ ನರಮಾಣಿಲ ಬದುಕದ ಸಂಶೋಧನೆಗೂ ಒತ್ತು ಕೊರಡು ಬದುಕು ಅರ್ಥ ಕಳೆವೊಂದು ನಂಚ ತೂವೊನಡು ಪಂಡೆರು. ಉದ್ಯಮಿ ಕುಶಾಲಪ್ಪ ಗೌಡ, ದುಂಬುದ ಟೀಚರ್ ವಸಂತಿ, ರಾಷ್ಟ್ರಮಟ್ಟದ ಗೊಬ್ಬುದ ಸಾಧಕಿಯರು ಕೀರ್ತಿ ಗುಮ್ಮಟ್ಟೆಗದ್ದೆ ಮೊಕುಲೆಗ್ ಬೊಕ ಶಾಸಕಿಯರು ಅಶೋಕ್ ರಯ್ಯರಿಗ್ ಸಮ್ಮಾನದ ಮರ್ಯಾದೆ ಮಲ್ತೆರು. ಸಂಚಿವ ಮಠಂದೂರು ಗುರ್ಕಾರ್ಮೆದ ಪಾತೆರ ಪಂಡದು ಪುತ್ತೂರು ಒಕ್ಕಲಿಗ ಗೌಡ ಸಂಘ ಸರಿಯಾಯಿನ ಸಂಘಟನೆಡಿದು ಗೌಡ ಸಮುದಾಯಡು ಪಣವುದ ಶಕ್ತಿ ಬೊಲೆಚ್ಚಲ್ ಮಲ್ತೊಂದುಂಡು ಪಂಡೆರು. ಅಖಿಲ ಕರ್ನಾಟಕ ಮಹಿಳಾ ಒಕ್ಕಲಿಗೇರ್ನ ಘಟಕದ ರಾಜ್ಯ ಗುರ್ಕಾರ್ದಿ ಡಾಕ್ಟರ್ ಶಾಂತಾ ಸುರೇಂದ್ರ ಗೌಡ, ಒಕ್ಕಲಿಗೇರನ ಸಮುದಾಯ ಪತ್ತಿನ ಸಹಕಾರ ಸಂಘದ ಮುಖ್ಯ ಪ್ರವರ್ತಕ ಮೋಹನಗೌಡ ಇಡಿಯಡ್ಕ, ದಶಮಾನೋತ್ಸವ ಸಮಿತಿ ಗುರ್ಕಾರ್ಯರು ಪಟೇಲ್ ಗೋಪಾಲಕೃಷ್ಣ ಗೌಡ ಚಾರ್ವಕ, ಕಡಬ ಒಕ್ಕಲಿಗ ಗೌಡ ಸೇವಾ ಸಂಘದ ಗುರ್ಕಾರ್ಯರು ಸುರೇಶ್ ಬೈಲ್, ಒಕ್ಕಲಿಗ ಸ್ವಸಹಾಯ ಟ್ರಸ್ಟ್ ತಾಪಕ ಗುರ್ಕಾರ್ಯರು ಎವಿ ನಾರಾಯಣ್, ಗುರುಕಾರ್ಯರು ಡಿವಿ ಮನೋಹರ್ ಬಿನ್ನೆರಾದ ಪಾಲ್ದೆ ತೊಂಡೆರು. ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯಂತಿರು ದಯಾನಂದ ಕೆಎಸ್, ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಗುರುಕಾರ್ಯರು ಚಿದಾನಂದ ಬೈಲಾಡಿ, ಗೌಡ ಮಹಿಳಾ ಸಂಘದ ಗುರುಕಾರ್ತಿ ವಾರಿಜಾಚೆ, ಯುವ ಗೌಡ ಸೇವಾ ಸಂಘದ ಗುರುಕಾರ್ಯರು ಅಮರನಾಥ್, ಟ್ರಸ್ಟ್ ಕಾರ್ಯಂತಿರು ದಿವ್ಯಪ್ರಸಾದ್, ಒಕ್ಕಲಿಗ ಗೌಡ ಸೇವಾ ಸಂಘದ ದುಂಬುದ ಗುರುಕಾರ್ಯರು ವಿಶ್ವನಾಥ ಗೌಡಕ್ಕೆ ಈ ಪೊರ್ತುಡಿತ್ತರು. ಒಕ್ಕಲಿಗ ಗೌಡ ಸೇವಾ ಸಂಘದ ಪುತ್ತೂರು ತಾಲೂಕು ಗುರುಕಾರ್ಯರು ರವಿ ಮುಂಗ್ಲಿಮನೆ ಸೊಲ್ಮೆ ಸಂದಾಯರು, ವಸಂತ ವೀರಮಂಗಳ ಬೊಕ್ಕ ಸೀತಾರಾಮ ಕೇವಳ ಕಾರ್ಯಕ್ರಮ ಸುಧಾರ್ತಿರು. ಆಡಳಿತಗಾರರಾಗಿ ದೇಶವನ್ನು ಆಳ್ತಕ್ಕಂಥ ನಾಡನ್ನು ಆಳ್ತಕ್ಕಂಥ ಶಕ್ತಿನ ಪಡ್ಕೊಂಡಂತಹದ್ದು. ಇಂತಹದೊಂದು ದೇಶ ಸೇವೆಗೆ, ನಾಡನ್ನು ಕಟ್ಟುವ ಸೇವೆಗೆ ಒಕ್ಕಲಿಗ ಸಮುದಾಯದ ಪಾತ್ರ ಅಪಾರವಾಗಿರ್ತಕ್ಕಂಥದ್ದು. ನಮ್ಮ ಯಾವುದೇ ಉದ್ದೇಶಗಳು, ಯಾವುದೇ ಯೋಜನೆಗಳು ಎಲ್ಲವೂ ಕೂಡ ದೇಶಕ್ಕೆ, ದೇಶದ ಪ್ರಗತಿಗೆ ಶಕ್ತಿ ತುಂಬುವ ಕಾರ್ಯಗಳೇ ಹೊರತು ಕೇವಲ ಜಾತೀಯತೆಯನ್ನು ಬಿಂಬಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲ. ಸಮಾಜಮುಖಿ ಅನ್ವೇಷಣೆಗಳನ್ನು ಮಾಡಬೇಕು, ಸಮಾಜ ಬೆಳೆಸುವ ಅನ್ವೇಷಣೆಗಳನ್ನು ಮಾಡಬೇಕು, ಮಕ್ಕಳನ್ನು ಬೆಳೆಸುವ ಪರಿಗಳನ್ನು ಕಲಿಬೇಕು. ಇದು ಮನುಷ್ಯ ಮಾಡಬೇಕಾಗಿರ್ತಕ್ಕಂಥದ್ದು ಮನಸ್ಸು. ಇದು ನಮ್ಮ ಸಮಾಜದಲ್ಲಿ ಆಗಬೇಕಾಗಿರ್ತಕ್ಕಂಥದ್ದು. ಸಂಕುಚಿತದಿಂದ ಹೊರಗೆ ಬರಬೇಕು. ಸಂಕುಚಿತ ಮನೋಭಾವಗಳನ್ನು ಬೆಳೆಸ್ಕೊಳಕ್ಕೆ ಹೋಗಬಾರ್ದು. ಸ್ವಾಭಿಮಾನಿಗಳಾಗಿ, ಪರಾವಲಂಬಿಗಳಾಗಬೇಡಿ, ಸ್ವಾಭಿಮಾನಿಗಳಾಗಿ ಯಾವತ್ತು ಎಷ್ಟೇ ಕಷ್ಟ ಬಂದರೂ ಸ್ವಾಭಿಮಾನಗಳನ್ನು ಬಿಟ್ಟು ನಮ್ಮ ಬದುಕನ್ನು ನಡೆಸಬಾರ್ದು. ಇವತ್ತು ಇತಿಹಾಸದಲ್ಲಿ 1857 ಅಲ್ಲ,
837 ಅಂತೇಳಿ ಯಾವುದಾದ್ರೂ ಒಂದು ದಾಖಲೆಗೆ ಸೇರುವಂತ ಕೆಲಸ ಮಾಡಿದರೆ ಅದು ಇವತ್ತು ಈ ಒಕ್ಕಲಿಗ ಸಮಾಜ. ಒಕ್ಕಲಿಗ ಸಮಾಜ ಇವತ್ತು ಆ ಇತಿಹಾಸವನ್ನು ಮತ್ತೊಮ್ಮೆ ನೆನಪು ಮಾಡುವಂತ ಕೆಲಸ ಸಾರ್ವಜನಿಕವಾಗಿ ಈ ಸಂಘಟನೆ ಮುಖಾಂತರ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ. ಬಂಟ್ವಾಳ ತಾಲೂಕದ ಹೊಕ್ಕಡಿಗೋಳಿ ವೀರ ವಿಕ್ರಮ ಕಂಬುಲ ಶನಿವಾರ ಶುರುವಾದ ಐತಾರ ಅಕೆರ್ಯಾಂಡ್ ಪೂಂಜಾ ಮಹಿಷ ಮರ್ದಿನಿ ದೇವಸ್ಥಾನದ ಆಸ್ರಣ್ಯರು ಕೃಷ್ಣಪ್ರಸಾದ್ ಆಚಾರ್ಯರು ಕಂಬುಲ ಉದಿಪನ ಮಲ್ತಿರು. ಬಂಟ್ವಾಳ ತಾಲೂಕು ಹೊಕ್ಕಾಡಿಗೋಳಿ ವೀರ ವಿಕ್ರಮ ಕಂಬಳ ಶನಿವಾರ ಕಾಂಡ ಶುರುವಾದ ಐತಾರ ಮುಟ ನಡೆತಂಡು. ಮಹಿಷಾಮರ್ದಿನಿ ಕಂಬಳ ಸಮಿತಿ ಹೊಕ್ಕಾಡಿಗೋಳಿ ಮುಕುಲು ನಡಪಾವಂದುಪ್ಪನ ಈ ಕಂಬಳಡು ಪೂಂಜ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನ ಆಸ್ರಣ್ಯರು ಕೃಷ್ಣ ಪ್ರಸಾದ್ ಆಚಾರ್ಯರು ತುಡರು ಬಲ್ಪು ಪೊತ್ತಾದ ಕಂಬಳಗೂ ಏರು ಜಪ್ಪುಡಾಯರ ಚಾಲನೆ ಕೊರಿಯರು. ಉದಿಪನ ಸಭಾಲೆಸಿಡು ಹೊಕ್ಕಾಡಿಗೋಳಿ ವೀರ ವಿಕ್ರಮ ಕಂಬಲದ ದುಂಬಾಳ್ ತಿಡುಪುನ ರಶ್ಮಿತ್ ಶೆಟ್ಟಿ ನೋನಾಲ್ ಗುತ್ತು ಮಾತಿರನ್ಲ ಎತ್ಕೊಂಡೆರು. ಕಂಬಲ ಉದಿಪನ ಮಲ್ತನ ಕೃಷ್ಣಪ್ರಸಾದ್ ಆಚಾರ್ಯರು ಪಾತಿರ್ದು ಮಾತಾ ಕಂಬಲ ಮನಸ್ಸಿಗೆ ಖುಷಿ ಕೋರುಣವು ಆಂಡ ಒಂದು ಮನಸ್ಸಿಗೆ ಖುಷಿ ಕೊರ್ಪನೆತ ಒಟ್ಟುಗೂ ಭಗವತಿನ ಆರಾಧನೆಲ ಆದುಂಡು. ಲೋಕ ಮಟ್ಟಗೂ ನಮ್ಮ ಜನಪದ ಸಂಸ್ಕೃತಿನ ತೋಜಾವನ ಈ ಕಂಬಲ ಒವ್ವೇ ಅಡೆತಡೆನು ಪರಿಯಾರ ಮಲ್ತೊಂದು ನಡತೊಂದು ಬರಡೆಂದು ಎಡ್ಡೆಪ್ಪು ಬೈಕೇರು. ಕರ್ನಾಟಕ ಸರ್ಕಾರದ ನಗರಾಭಿವೃದ್ಧಿ ಬೊಕ್ಕ ಒಳನಾಡು ನೀರು ಸರಬರಾಜು ಇಲಾಖೆದ ದುಂಬುದ ನಿರ್ದೇಶಕಿರು ಸುಲೋಚನಾ ಜಿಕೆ ಭಟ್ ಪಾತಿರ್ದು ಕಂಬುಲ ಪಂಡ ಸುರೂಕು ದುಂಬುದ ಜಿಲ್ಲಾ ಪಂಚಾಯತ್ ಗುರುಕಾರ್ಯರು ಸಂತೋಷ್ ಕುಮಾರ್ ಭಂಡಾರಿಯರಿನ ನೆಂಪು ಮಲ್ತೊನ್ವೆ. ಈ ಜನಪದ ಗೊಬ್ಬುಗಾದು ಇಲ್ಲಲ್ದ ಜೋಕುಲೆಡ್ ದೆಚ್ಚ ಪ್ರೀತಿ ಮಲ್ತದು ಎರುಕ್ಲೆನ್ ಸಾಂಕದು ಕಂಬುಲಗು ಜಪ್ಪುಡಾವುನ ಮಾತ ಯಜಮಾನರಿಗ್ ಸೊಲ್ಮೆ ಸಂಧಾವೆಂದು ಪಂಡೇರು. ಜಿಲ್ಲಾ ಕಂಬುಲ ಸಮಿತಿದ ದುಂಬುದ ಪಣವುದ ಗುರುಕಾರ್ಯರು ಹರ್ಷವರ್ಧನ ಪಡಿವಾಲ್, ಅನಂತ ಪದ್ಮನಾಭ ಕ್ಲಿನಿಕ್ದ ವೈದ್ಯರು ಡಾ ಸುದೀಪ್, ಗ್ರಾಮ ಪಂಚಾಯತ್ ಗುರುಕಾರ್ಯರು ಶೇಖರ್ ಶೆಟ್ಟಿ ಬದ್ಯಾರ್, ಸಿಎ ಬ್ಯಾಂಕ್ ಸಿದ್ದಕಟ್ಟೆದ ಗುರುಕಾರ್ಯರು ಪ್ರಭಾಕರ ಪ್ರಭು, ನಿರ್ದೇಶಕರು ಸತೀಶ್ ಪೂಜಾರಿ, ವಸಂತ ಕುಕ್ಕೇಡಿಗುತ್ತು, ಹೊಸಂಗಡಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗಣೇಶ್ ಶೆಟ್ಟಿ, ಪ್ರಚಾರ ಸಮಿತಿ ಸಂಚಾಲಕಿಯರು ಉದಯವಾಣಿದ ರತ್ನದೇವ ಪೂಂಜಾಲಕಟ್ಟೆ, ಹೊಸದಿಗಂತ ಪತ್ರಿಕೆದ ವೆಂಕಟೇಶ್ ಬಂಟ್ವಾಳ್, ವಾರ್ತಾ ಮಾನಿಲು ಪ್ರೇಮಶ್ರೀ ಕಲ್ಲಬೊಟ್ಟು ಬೊಕ್ಕ ನಿಶಾ, ಸಿದ್ದಕಟ್ಟೆ ಪೇರು ಉತ್ಪತ್ತಿದಾರರನ ಸಂಘದ ಗುರುಕಾರ್ಯರು ರತ್ನಕುಮಾರ್ ಚೌಟ, ರಿಕ್ಷಾ ಡ್ರೈವರ್ ಬೊಕ್ಕ ದನಿಕ್ಲೆನ ಸಂಘದ ಗುರುಕಾರ್ಯರು ಮುಸ್ತಾಫಾ ಲೇಸಿಡು ಪಾಲ್ದೆತೊಂಡೆರು. ಕಂಬಳ ಸಮಿತಿದ ಮರ್ಯಾದೆ ಗುರುಕಾರ್ಯರು ಸಂಜೀವ ಶೆಟ್ಟಿ ಗುಂಡ್ಯಾರ್, ಒತ್ತು ಗುರುಕಾರ್ಯರು ಸುರೇಶ್ ಶೆಟ್ಟಿ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಈ ಪೊರ್ತುಡಿತ್ತರು. ದಿನೇಶ್ ಸುವರ್ಣರಾಯಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಒಂದು ವಿಶೇಷವಾಯನ ಕ್ರೀಡೆ ಅಂದ ಬಣ್ಣಗ ಅವು ನಮ್ಮ ಕಂಬಳ ದಾಯಂದ ಬಣ್ಣಗ ಈ ತುಳುನಾಡದ ಸಂಸ್ಕೃತಿನ ಅನಾವರಣ ಮಲ್ಪುಣ ಕ್ರೀಡೆ ಬಣ್ಣಗ ನಮ್ಮ ಈ ಕಂಬಳ ತುಳುನಾಡದ ಸಂಸ್ಕೃತಿನ ತುಳುನಾಡದ ಈ ಶ್ರೀಮಂತಿಕೆನ ಜಗಜ್ಜಾಹೀರವಾದ ವಿಸ್ತಾರ ಮಲ್ಪುಣಂಚಿನ ಒಂಜಿ ಕ್ರೀಡೆದಾದಂದ ಬಣ್ಣಗ ಅವು ನಮ್ಮ ಕಂಬಳ. ಇಂಜಿನ ಕಂಬಳನ ನಮ್ಮ ಆಯೋಜನೆ ಮಲ್ತೊಂದಿತ್ತಂಡ ನಮ್ಮ ತುಳುವನಾಡದ ಒಂಜಿ ಸಂಸ್ಕೃತಿನ ನಮ್ಮ ವರ್ಪಾಪುಣಂಚಿನ ಒಂಜಿ ಬೇಲೆಲ ನಮ್ಮ ಕೈಟ ಹಾಕೊಂಡು ಇನಿ ಕಂಬಳ ಓಡಿಸಾವನ ಒಂಜಿ ಜಾನಪದ ನಮ್ಮ ಕ್ರೀಡೆ ಓಡೆ ಮುಟ್ಟ ಹೊಂಡ ಆ ಕಂಬಳದ ಎರುಕುಲೆನು ಇಲ್ಲಲ್ದ ಜೋಕುಲೆನು ತಾಂಕ ನಡೆದ ಹೆಚ್ಚ ಪೊರ್ಲುಡು ತಾಂಕದ ಇನಿ ಮೂಲು ಈ ಸ್ಪರ್ಧೆಗೆ ಜಪಡ ಒಂದುಲ್ಲಾರ ಮಾತ ಓ ಕಂಬಳದ ಎರುಲಿನ ಜಪ್ನ ಮಹಾತೆರೆಗ್ಲ ಶುಭ ಹಾರೈಸದ. ಬಂಟ ಸಮಾಜ ಮಾತೆರೆನ್ಲ ಒಟ್ಟು ಸೇರ ಒಂದು ಸಾಗೋಡಿತದು ಪ್ರತಿಯೊಂದು ಹಂತೊಡ್ಲ ಒಕ್ಕೂಟ ಸಮಾಜದ ಬೆರೆಕು ಉಂತುಡು ಐಕಳ ಹರೀಶ್ ಶೆಟ್ಟಿ ಪಂತೆರು. ಕುಡ್ಲದ ಬನ್ಸ್ ಹಾಸ್ಟೆಲ್ದ ಅಮೃತ ಮಹೋತ್ಸವ ಕಟ್ವನಡು ನಡತಿನ ಸಮಾಜ ಕಲ್ಯಾಣ ಕಾರ್ಯಕ್ರಮಟು ಆರ್ಪಾತಿರಿಯರು. ಜಾಗತಿಕ ಬಂಟೆರ್ನ ಸಂಘೋಲಿನ ಒಕ್ಕೂಟೊಡ್ದು ಕುಡ್ಲ ಬನ್ಸ್ ಹಾಸ್ಟೆಲ್ದ ಅಮೃತ ಮಹೋತ್ಸವ ಕಟ್ವನಡು ಸಮಾಜದ ಸಂದುನ ಬಡವರಿಗೆ ಸಾಯ ಒದಗಾವುನ ಕಾರ್ಯಕ್ರಮ ನಡೆತಂಡು. ಈ ಸಮಾಜ ಕಲ್ಯಾಣ ಸಾಯ ಕೈ ಕಾರ್ಯಕ್ರಮೊಟ್ಟು ಸಂದುನಕ್ಲೆಗು ಒಟ್ಟು 14 ಲಕ್ಷ ರೂಪಾಯಿ ಸಾಯ ಪಣವು ಪಟ್ಟದಿರು. ಜಾಗತಿಕ ಬಂಟೆರ್ನ ಸಂಘೋಲಿನ ಒಕ್ಕೂಟದ ಗುರುಕಾರ್ಯರು ಐಕಳ ಹರೀಶ್ ಶೆಟ್ಟಿ ಪಾತಿರ್ತು ಒಕ್ಕೂಟ ಸಮಾಜದ ಬಡವೆರ್ನ ಸುರ ಆದು ಕೆಲಸ ಮಲ್ತೊಂದಿತ್ತದು ಅಕ್ಲೆನ ಕಷ್ಟಗೂ ಬುಡಂದೆ ಸಾಯಕೊರೊಂದು ಬೈದನು. ಬಂಟ ಸಮಾಜದ ಮಾತಿರೆನ್ಲ ಒಟ್ಟು ಸೇರಾದು ಸಾಗೋಡಿತ್ತದು ಪ್ರತಿಯೊಂಜಿ ಹಂತೊಡ್ಲ ಒಕ್ಕೂಟದ ಸಮಾಜದ ಬೆರಿಕ್ ಉಂತುದುನೊಂದು ಪಂಡೇರು. ಒಕ್ಕೂಟದ ಒತ್ತು ಗುರುಕಾರ್ಯರು ಕರ್ನಿರ ವಿಶ್ವನಾಥ ಶೆಟ್ಟಿ ಪಾತಿರ್ತು 37 ವರ್ಷದ ಇತಿಹಾಸ ಉಪ್ಪುನ ಒಕ್ಕೂಟ ದಾನಿಲೆನ ಸಾಯೊಡ್ದು ಬೊಕ್ಕ ಒಕ್ಕೂಟದ ಗುರುಕಾರ್ಯರು ಪದಾಧಿಕಾರಿಲಿನ ಸಾಯೊಡ್ದು ಈ ಕಾರ್ಯ ನಡಪರೆ ಸಾಧ್ಯ ಆದಿತ್ತದು. ಒಕ್ಕೂಟಗೂ ಏರು ಅರ್ಜಿ ಪಾಡುಂಡಲ ಇಜ್ಜಿಂದ ಪನಂದೆ ಲೆಕ್ಕಗೂ ದೆತನೊಡೊಂದು ಪಂಡೇರು. ಮಲ್ಲ ಬಿನ್ನೆರಾದು ಆಸ್ಟ್ರೇಲಿಯೊಡ್ದು ಬತ್ತಿನ ಉದ್ಯಮಿ ದಯಾನಂದ ಶೆಟ್ಟಿಯರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರು. ಜಾಗತಿಕ ಬಂಟೆರ್ನ ಸಂಘೋಲಿನ ಒಕ್ಕೂಟದ ನಾಯಕಿಯರು ಬಂಟೆರ್ನ ಬೇತೆ ಬೇತೆ ಸಂಘೋಲಿನ ಗುರುಕಾರ್ಲು ಬೊಕ್ಕ ಸಮಾಜದ ನಾಯಕಿಯರು ಕಾರ್ಯಕ್ರಮಟು ಪಾಲ್ದೆತೊಂಡೆರು. ಯಶೋಧ ಡಾಕ್ಟರ್ ಸುಧಾಕರ್ ಶೆಟ್ಟಿ ಗುತ್ತಾಪುರ ಬೆಳ್ತಂಗಡಿ
ನಡ್ಸಾಲು ಕಕ್ಕುಂಜೆ ರತ್ನಾವತಿ ಶೆಟ್ಟಿ ಬ್ರಹ್ಮ ಅವರೆಲ್ಲ ಬಾಲಕೃಷ್ಣ ಶೆಟ್ಟಿ ಬಿಜಾರು ಪೋಸ್ಟ್ ದೇವ್ರ ಮಾತಿಲ್ಲ ನಮ್ಮ ರಾಜಕೀಯ ಏತು ಸ್ಟ್ರಾಂಗ್ ಇಲ್ಲ ಇಡೀ ಗೌರ್ಮೆಂಟ್ ಒಂದೊಂದು ಸ್ಟ್ರಾಂಗ್ ನಮ್ಮ ರಾಜಕೀಯದ ಬಂಟೇರು ನಾವು ಇಲ್ಲ MP ಇಲ್ಲ ಉಳ್ಳೇರು ಆ ಮಾತ ಉಲ್ಲ ನಮ್ಮ ಮಾತೆಲ್ಲ ಉಲ್ಲ ಅಂಡ ಒಂಜಿ ಮಾತ್ರ ನಮ್ಮ ಇಜ್ಜವನ್ನಾಗ ನಮ್ಮ ಮಾತು ಒಟ್ಟುಗಿಜ್ಜ ನಮ್ಮ ಒರಿ ಬೇಲೆ ಮಲ್ಪಿನ ತೋರ ಆಪುಜಿ ನಂಗೆ ಹತ್ರ ಒರಿ ಡೊನೇಷನ್ ಕೊರ್ಪಿನ ತೋರ ಆಪುಜಿ ಆಯ್ ಡೊನೇಷನ್ ಕೊರ್ಪಿನ ಆಯನ ದುಡ್ಡು ಕೊರ್ಪಿನ ಅನ್ನಲ್ಲ ಆಯ್ ದಯ ಕೊರ್ಪಿನ ಅಂಜಿನ ಪರಿಸ್ಥಿತಿ ಜನಕ್ಕೆ ನಮ್ಮ ಮಕ್ಕಳ ಉಳ್ಳೇರು ಇಂಚಿನ ಮತ್ತು ದುಷ್ಟಿರುವಂಥ ಕಮ್ಮಿ ಎಡ್ಡೆ ಸಮಾಜ ಎಡ್ಡೆ ಆಪನು ಮಾತೆಲ್ಲ ಎಡ್ಡೆ ಬುದ್ಧಿ ಕೊರಡು ಇಸೇಸ ಚೇತನೇರು ಭಗವಂತನ ಸೃಷ್ಟಿ ಅಕ್ಲೇನ ನಮ್ಮಂಚನೆ ತೂವೊಡೊಂದು ಸುತ್ತೂರು ಮಠತ್ತ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಪಂತೇರು ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆಡು ಆರ ಆಶೀರ್ವಚನ ಕೊಡ್ತೇರು ಕುಡ್ಲಕ್ ಬತ್ತಿನ ಸುತ್ತೂರು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಎತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆಗೆ ಪೋದು ಅಲ್ತ ಕಾರ್ಯಲೇನು ತೂದು ಮೆಚ್ಚುಗೆ ತೆರಪಾದಿರು ಸಂಸ್ಥೆದ ಆಡಳಿತ ಅಧಿಕಾರಿ ವಸಂತಕುಮಾರ್ ಶೆಟ್ಟಿ ಎತ್ಕೊಂಡರು ಸ್ವಾಮೀಜಿಯರು ಆಶೀರ್ವಚನ ಕೊರ್ತು ಇಸೇಸ ಚೇತನರು ಭಗವಂತನ ಸೃಷ್ಟಿ ಅಕ್ಲೇನು ನಮ್ಮಂಚನೆ ತೂವಡು ಅಕ್ಲಿಗೆ ಅನುಕಂಪ ಅಗತ್ಯ ಇಜ್ಜಿ ಅವಕಾಶಲೇನು ಮಲ್ತು ಕೊರ್ತು ಅಕ್ಲೇನು ಮುಖ್ಯ ವಾಹಿನಿಗೆ ಕನೋಡಾಯ್ನವು ನಮ್ಮ ಮಾತ ಕರ್ತವ್ಯ ಅಂದು ಪಂಡೇರು ನಮ್ಮನ್ನು ಪರೀಕ್ಷೆ ಮಲ್ಪರೆಂದೇ ಭಗವಂತೆ ಅಕ್ಲೇನ ಒಟ್ಟುಗು ನಮ್ಮನ್ನು ಬಿಡ್ತೇರು ಇಸೇಸ ಜೋಕ್ಲಿನ ಒಟ್ಟುಗು ಸೇರ್ದು ಸೇವಾ ಕಾರ್ಯಡುಪ್ಪನ ಸಾನ್ನಿಧ್ಯ ಸಂಸ್ಥೆದ ಕೆಲಸದಕ್ಲಿನ ಸೇವೆ ಮೆಚ್ಚುನ ಒಂದು ಪಂಡೇರು ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಧೀಶರು ಮಲ್ಲಿಕಾರ್ಜುನ ಸ್ವಾಮಿ ಪಾತಿರ್ತ್ ಬದುಕುನ ಬುಕ್ಕ ಬದುಕಾವನ ಮಾ ಕಾರ್ಯನು ಸಾನ್ನಿಧ್ಯ ಮಲ್ತೊಂದುಂಡು ಇಸೇಸ ಜೋಕ್ಲಿಗ್ ಇತ್ತಿದ ತಂತ್ರಜ್ಞಾನಲೇನ ಗಲಸಿದು ತರಬೇತಿ ಕೊರ್ಪನವು ಮೆಚ್ಚುನ ಸಂಗತಿಯಿಂದ ಪಂಡೇರು ಮಹಾನಗರ ಪಾಲಿಕೆ ಸದಸ್ಯರು ಕಿಶೋರ್ ಕೊಟ್ಟಾರಿ ಶ್ರೀ ಗಣೇಶ ಸೇವಾ ಟ್ರಸ್ಟ್ ಪಣವುದ ಗುರುಕಾರ್ಯರು ಜಗದೀಶ್ ಶೆಟ್ಟಿ ಜೊತೆ ಕಾರ್ಯಂತಿರು ಪ್ರೊಫೆಸರ್ ರಾಧಾಕೃಷ್ಣ ನಿರ್ದೇಶಕರು ಉಷಾವಿ ಶೆಟ್ಟಿ ಮೊಹಮ್ಮದ್ ಬಶೀರ್ ಸ್ಟೀಫನ್ ಪೆಂಟೋ ವರ್ಷ ಪ್ರಕಾಶ್ ಶೀಪೊರ್ತುಡಿತ್ತರು ಟ್ರಸ್ಟ್ ಗುರುಕಾರ್ಯರು ದುಂಬುದ ಮೇಯರ್ ಮಹಾಬಲ್ ಮಾರ್ಲ ಸೊಲ್ಮೆ ಸಂದಾಯರು ಇಸೇಸ ಚೇತನ ಜೋಕ್ಲೆಡ್ದು ಭಸ್ಮಾಸುರ ಮೋಹಿನಿ ಆಟ ಮುಡಿದು ಬತ್ತಂಡು ಈ ಶಾಲೆಯಲ್ಲಿ ಅವರಿಗೆ ಉಳಿಲಿಕ್ಕೆ ಅವಕಾಶ ಇದೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿರುವಂತಹ ವಿಶೇಷಚೇತನ ಮಕ್ಕಳು ಅವರೆಲ್ಲೋ ನಾವು ನಿರ್ಲಕ್ಷಿತರಾದಂತಹ ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ ಅಂತನ್ನುವ ಅನಿಸಿಕೆ ಅವರ ಮನಸ್ಸಿಗೆ ಯಾವುದೇ ಕ್ಷಣದಲ್ಲಿ ಅನಿಸಿದ ಹಾಗೆ ಎಲ್ಲ ರೀತಿಯ ಸೌಲಭ್ಯಗಳು ಆತ್ಮೀಯತೆ ಪ್ರೀತಿ ಮಾತೃವಾತ್ಸಲ್ಯ ಬಾಂಧವ್ಯ ಇದೆಲ್ಲವನ್ನು ಕೂಡ ಕಲ್ಪಿಸಿರುವಂತಹ ವ್ಯವಸ್ಥೆ ಈ ಸಾನ್ನಿಧ್ಯದಲ್ಲಿ ಉಂಟಾಗಿದೆ ಉಡುಪು ಜಿಲ್ಲೆ ಹೆಜಮಾಡಿದ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿದ ವರ್ಷಾದಿ ಜಾತ್ರೆ ಜನವರಿ 2 ಐನು ಮುಟ್ಟ ಅಟ್ಟನೆ ಮಲ್ತದಿತ್ತದು ಶನಿವಾರ ರಾತ್ರಿಡು ಬೈದೇರ್ಲನೆಮ್ಮ ನಡೆತದು ಸತ್ಯುಡು ಬತ್ತಿನಕ್ಲೆಗ್ ತಿಗಲೆಡು ಸಾದಿಕೊರುವ ಅನ್ಯೇಡು ಬತ್ತಿನಕ್ಲೆಗ್ ಸುರಿಯೋಡು ಸಾದಿಕೊರುವ ನಂಬುನಕ್ಲೆಗ್ ಎಂಬು ಕೊರುವ ಸತ್ಯಗೆ ಎಂದಾದು ಕೊರುವ ಇಂಚ ಸಮಾಜಕ್ಕೂ ಕೋಟಿ ಚೆನ್ನೆಯರು ಅಕ್ಲೆನ ಕಾಣಿಕದ ಬಗೆಟ್ಟು ಸಂದೇಶ ಕೊಡ್ತೇರು ದೇಯ್ ಬೈತಿತಿ ಬೊಕ್ಕ ಕಾಂತನ್ಯ ಬೈತಿರಿಗ್ ಅಮರು ಜೋಕುಲಾದು ಬೆರ್ಮೇರಿನ ಕಾರಣಿಕೊಡು ಜನ್ಮಗೋ ಬತ್ತದು ಕೋಟಿ ಚೆನ್ನೆಯರು ಅಕೇರಿತ ಕಾಲಡು ಕಾಯಬುಡ್ದು ಮಾಯಗೋ ಸಂದದು ಬೆರ್ಮೇರಿಡೊಪ್ಪ ಗರುಡಿಲಿಡು ಆರಾಧನೆ ಪಡೆಯೊಂದು ಬೈದರು ಉಡುಪು ಜಿಲ್ಲೆದ ಹೆಜಮಾಡಿ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಡು ವರ್ಷಾತಿ ಜಾತ್ರೆ ಪೆರಾರ್ದೆ 18 ಪೋಪುನಾನಿ ಸುರುವಾದು 21 ಮುಟ್ಟ ನಡೆತಂಡು ಮೂಜನೇ ದಿನ ಶನಿವಾರ ರಾತ್ರಿ ಬೈದೇರ್ಲ ನೇಮ ಅಟ್ಟನೆ ಆದಿತ್ತಂಡು ಪೊರ್ತು ಕಂತು ನಡೆದ ಬೊಕ್ಕ ಕೋಟಿ ಚೆನ್ನೆಯರು ಗರುಡಿ ಜತ್ತದ ನೇಮ ಸೂರ್ಯ ಪತ್ತದ ನೇಮ ಬೈದೆರ್ಲೆ ದರ್ಶನ ಐತಾರ ಕಂಡೆ ಪೊರ್ತು ಮೂಡ್ನಗ ಸೂರ್ಯ ಪಾಡೊಂದು ನೇಮ ಅಕೇರಿ ಆಂಡು ಊರ ಪರವೂರ ಭಕ್ತರು ಬ್ರಹ್ಮ ಬೈದೆರ್ಲೆ ಗರುಡಿದ ಆಡಳಿತ ಮಂಡಳಿದಕ್ಲು ಕೋಟಿ ಚೆನ್ನೆಯರನ ನೇಮ ತೂದು ಎಂಬು ನಟ್ಟೊಂದು ಬೂಲ್ಯದೆ ತೊಂಡೆರು
ಕರಾವಳಿ ಉತ್ಸವದ ಲೆಕ್ಕೊಡು ಯುವ ಉದ್ಯಮಿಲೇನ ಪ್ರಯೋಜನಡು ಕುಡ್ಲದ ಕದ್ರ ಪಾರ್ಕಡ್ ಶನಿವಾರ ಯುವ ಮನ ಕಾರ್ಯಕ್ರಮ ನಡೆತಂಡು ರಾಜ್ಯ ಪನೌಕಾಸು ಇಲಾಖೆದ ಹೆಚ್ಚಿಗೆ ಮುಖ್ಯ ಕಾರ್ಯಂತಿರು ಎಲ್ಲೆ ಆರ್ಥಿಕ್ IAS ಕಾರ್ಯಕ್ರಮ ಒದಿಪನ ಮಲ್ತೆರು ಕುಡ್ಲದ ಕದ್ರ ಪಾರ್ಕಡ್ ಕರಾವಳಿ ಉತ್ಸವದ ಲೆಕ್ಕೊಡು ರೋಬೋಟಿಕ್ ಬಟರ್ಫ್ಲೈ ಪ್ರದರ್ಶನ ಬುಕ್ಕ ಬೇತೆ ಬೇತೆ ಕಾರ್ಯಕ್ರಮ ಅಂಚನೆ ಲಾಲ್ಬಾಗ್ ಕೈತಲ್ದ ಕರಾವಳಿ ಉತ್ಸವ ಮೈದಾನಡು ವಸ್ತು ಪ್ರದರ್ಶನ ಬುಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತೊಂದುಂಡು ಶನಿವಾರ ಕದ್ರ ಪಾರ್ಕಡ್ ಕುಡ್ಲದ ಯುವ ಉದ್ಯಮೇಲೆನ ಪ್ರಾಯೋಜನಡು ಯುವ ಮನ ಕಾರ್ಯಕ್ರಮ ನಡೆತಂಡು ಕರ್ನಾಟಕ ರಾಜ್ಯ ಪಣವುಕಾಸು ಇಲಾಖೆದ ಹೆಚ್ಚಿಗೆ ಮುಖ್ಯ ಕಾರ್ಯಂತಿರು ಎಲ್ಲೆ ಆರ್ಥಿಕ್ IAS ಕಾರ್ಯಕ್ರಮ ಉದಿಪನ ಮಲ್ತಿರು ಕರಾವಳಿ ಉತ್ಸವ ದಕ್ಷಿಣ ಕನ್ನಡ ಜಿಲ್ಲೆದ ಮಹತ್ವದ ಉತ್ಸವ ಆದಿತ್ತಿದ್ದು ಒಂದು ತಿರ್ಗಾಟ ಉದ್ಯಮದ ಅಭಿವೃದ್ಧಿಗೆ ಹೊಂದುನ ಕಾರ್ಯಕ್ರಮ ವರ್ಷಲ ಇಂದೇನು ನಿಘಂಟದ ಪೊರ್ತುರು ದೀವನುಡು ನಿಘಂಟದ ಪೊರ್ತುಡು ನಡಪಾಂಡ ತಿರ್ಗಾಟದಕ್ಲೆಗ್ ಪರ ಊರುಡು ಪುನ ಜಿಲ್ಲೆದ ಜನಕುಲೆಗ್ ಅನುಕೂಲ ಆಯರೆ ಉಂಡು ಮೈಸೂರುಡು ದಸರಾ ಎಂಚ ಉಂಡ ಅವೇ ರೀತಿ ಕುಡ್ಲಡು ಕರಾವಳಿ ಉತ್ಸವ ನಡಪೊಡೊಂದು ಎಲ್ಲೆ ಆರ್ಥಿಕ್ ಸಲಹೆ ಕೊರಿಯರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದುಪುನಗ ಭರತ್ಲಾಲ್ ಮೀನಾ ಈ ಕರಾವಳಿ ಉತ್ಸವ ಸುರು ಮಲ್ತದಿತ್ತೆರು ತಿರ್ಗಾಟ ಉದ್ಯಮಗೂ ಒತ್ತು ಕೊರದು 30 ವರ್ಷ ದುಂಬು ಸುರು ಆಯ್ನ ಈ ಕರಾವಳಿ ಉತ್ಸವ ಇತೆ ಬಾರಿ ತಿರ್ಗಾಟದಕ್ಲೆನು ಬರ್ಪಾವು ನೆಟ್ಟು ಗೆಲ್ಮೆ ಪಡೆತರು ಭರತ್ಲಾಲ್ ಬೀನರೆಡಿತು ಬೊಕ್ಕ ಬತ್ತನ ಮಾತಾ ಜಿಲ್ಲಾಧಿಕಾರಿಲು ಇದಕ್ಕೆ ಪೊಸ ರೂಪ ಕೊರತು ದುಂಬುಕೊನುತ್ತಿರು ಈ ಸರ್ತಿ ಮಾತಾ ವಿಭಾಗದ ಜನಕ್ಲೆನು ಉತ್ಸವಗೂ ಒಯ್ಪುನಂಚ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಯುವ ಮನ ಕಾರ್ಯಕ್ರಮದ ಒಟ್ಟುಗೂ ಕಾರು ಬೈಕ್ಲೆನ ಪ್ರದರ್ಶನ ಅಟ್ಟನೆ ಮಲ್ತದಿತ್ತೆರು ಒಂದು ಜವನ ಜವಂದಿ ಕರಾವಳಿ ಉತ್ಸವಗೂ ಬರ್ಪುನಂಚ ಮಲ್ಪುನೆಟ್ ಗೆಲ್ಮೆ ಪಡೆತನೆಂದು ವಿಧಾನ ಪರಿಷತ್ ಸದಸ್ಯರು ಡಾ ಮಂಜುನಾಥ ಭಂಡಾರಿ ಮೆಚ್ಚುಗೆ ತಿರುಪಾಯರು ಸಭಾಲೇಸಿಡಿದು ಬೊಕ್ಕ ಜವನ ಜವಂದಿ ಕೂಟೊಡ್ದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತನು ತುಳು ರ್ಯಾಪ್ ಸಾಂಗ್ ಸೇರ್ನಂಚ ಕನ್ನಡ ಹಿಂದಿ ಪದಕ್ಲೆಗ್ ಅವಲು ಸೇರ್ದನ ಜವನ ಜವಂದಿಲು ಭಾರಿ ನಲಿತಿದ್ದು ಖುಷಿ ಪಟ್ಟೊಂಡೇರು ಪಂಚಬಣ್ಣ ಮಣ್ಣ ಗೂಡು ತುಳುನಾಡ ತುಳುನಾಡ ಒಂದು ನಮ್ಮ ತುಳುನಾಡ ಪಂಚಬಣ್ಣ ಮಣ್ಣ ಗೂಡು ತುಳುನಾಡ ಬಡಕಾಯ್ದು ಬಾರೂರು ಬೆಂಕಾಯಿ ನೀಲೇಶ್ವರ ಪಟ್ಟಾಯ್ದು ಮಡಕಡಲು ಮೂಟಾಯ್ದು ಕೋದು ಮುಂದು ಕಣಗಂಟ ಸಾಲು ಕನ್ನಡದು ತೂಲ ಕುಲಾಯ್ದೊಂದು ಗೂಡು ಅವು ನಮ್ಮ ತುಳುನಾಡು. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಬರುತ್ತೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕರಾವಳಿ ಉತ್ಸವ ಡಿಸೆಂಬರ್-ಜನವರಿಯಲ್ಲಿ ಆಗುತ್ತೆ ಅಥವಾ ಡಿಸೆಂಬರ್ ಕೊನೆ ಮತ್ತು ಜನವರಿ ಆರಂಭದಿಂದ ಆಗುತ್ತೆ ಅನ್ನೋ ಒಂದು ಖಾತ್ರಿ ನಾವು ಮಾಡಿಕೊಡ್ಬೇಕು. ಆವಾಗ ಏನಾಗುತ್ತೆ, ಈ ಒಂದು ದಿಸ್ ಫೆಸ್ಟಿವಲ್ ಶುಡ್ ಬಿಕಮ್ ಲೈಕ್ ಅ ಫ್ರಾಂಚೈಸ್. ಇಟ್ ಶುಡ್ ಬಿಕಮ್ ಅ ಕಾನ್ಸೆಪ್ಟ್, ಇಟ್ ಶುಡ್ ಬಿಕಮ್ ಅನ್ ಐಡಿಯಾ. ಅದ್ರ ಕಡೆ ಜಿಲ್ಲಾ ಆಡಳಿತ ಕೆಲಸ ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳ್ತೇನೆ. ಮೀಟಿಂಗ್ ಮೇಲೆ ಮೀಟಿಂಗನ್ನು ಮಾಡಿ ಎಲ್ಲರ ಮನವನ್ನು ಒಲಿಸಿ ಈ ಕಾರ್ಯಕ್ರಮವನ್ನು ಭಾಳ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಹಾಗಾಗಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಪರವಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನಾವು ಹೇಳ್ತೇವೆ. ಜಿಲ್ಲಾಧಿಕಾರಿಗಳು ಹೇಳಿದ ನಂತರ ಇದಕ್ಕೆ ಅಪ್ರೂವ್ ಯಾರು ಮಾಡಬೇಕಪ್ಪ ಅಂತೇಳಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು. ಆದರೆ ನಮ್ಮೂರಿನ ಅಳಿಯನೇ ಆಗಿರೋದ್ರಿಂದ ಅತೀಕ್ ಸಾಹೇಬರು ಭಾಳ ಉತ್ಸವದಿಂದ ಇದಕ್ಕೆ, ಯಾಕೆಂದರೆ ಹಲವಾರು ಸಭೆಗಳಲ್ಲಿ ನಾನು ಭಾಗವಹಿಸ್ತಾ ಇರಬೇಕಾದ್ರೆ ಮಂಗಳೂರಿನ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತೀವಿ, ಒಂದು ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೂ ಯಾವುದೇ ರೀತಿಯ ಅಡ್ಡಿ ಇಲ್ಲದೆ ಅದನ್ನು ನಿರ್ಗಳವಾಗಿ ನಮಗೆ ಪಾಸ್ ಮಾಡಿಕೊಡ್ತಾ ಇದ್ರು. ಹಾಗಾಗಿ ತಾವೆಲ್ಲರೂ ಅವರನ್ನ ಅಭಿನಂದನೆಗಳನ್ನು ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಉಡುಪಿ ಜಿಲ್ಲೆ ಕಟಪಾಡಿ ಪೇಂಟೆಬೊಟ್ಟು ಭಗವಾನ್ ಬಬ್ಬಸ್ವಾಮಿ ದೈವಸ್ಥಾನ ಬೊಕ್ಕ ಸ್ವಾಮಿ ಕೊರಗಜ್ಜ ಸನ್ನಿಧಿಡು ವರ್ಷಾದಿ ಕೋಲ ನೇಮ 2ನೇ ದಿನ ಅಟ್ಟನೆ ಆದಿತ್ತಿದ್ದು ಶನಿವಾರ ರಾತ್ರಿ ಬಬ್ಬಸ್ವಾಮಿ ಬೊಕ್ಕ ತನ್ನಿಮಾನಿಗ ದೈವಲಿನ ನೇಮ ನಡೆತದೆ. ಸತ್ಯದ ಕಚ್ಚು